ಹಾಗೂ ಸೇವಾ ತೆರಿಗೆಯಿಂದ ವಿನಾಯಿತಿ ಪಡೆದುಕೊಳ್ಳುವ ಸಲುವಾಗಿ ಅಡಿಕೆ ವ್ಯಾಪಾರದಲ್ಲಿ ನಕಲಿ ಪೂರೈಕೆ ಪಟ್ಟಿಯನ್ನು ಒದಗಿಸಿದ ಆರೋಪದ ಮೇಲೆ ಸಿಜಿಎಸ್ಟಿ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಸುರೇಶ್ ಛತ್ರಭೋಜ, ಭಾನುಶಾಲಿ ಹಾಗೂ ಶ್ರೀನಿವಾಸ್ ಮತ್ತು ಶ್ಯಾಮ್ ಟ್ರೇಡರ್ಸ್ನ ಮಾಲೀಕ ಶ್ರೀನಿವಾಸ್ ಹೆಗಡೆ ಎಂದು ಗುರುತಿಸಲಾಗಿದೆ. ಮೂಲಗಳ ಪ್ರಕಾರ ತೆರಿಗೆ ವಂಚನೆಯ ಈ ಜಾಲದಲ್ಲಿ ವ್ಯವಸ್ಥಿತ ತಂಡವೊಂದು ಶಿರಸಿ, ಪುತ್ತೂರು, ಮಂಗಳೂರು ಹಾಗೂ ಚಿತ್ರದುರ್ಗದಲ್ಲಿ ಕಾರ್ಯವೆಸಗುತ್ತಿವೆ. ತಮ್ಮಲ್ಲಿ ಅಡಕೆಯ ದಾಸ್ತಾನು ಇರದಿದ್ರೂ ಇದೆ ಎಂದು ತೋರಿಸುವ ನಕಲಿ ಪಟ್ಟಿಯನ್ನ ಈ ತಂಡ ಸಿದ್ಧಪಡಿಸಿಕೊಳ್ಳುತ್ತದೆ. ಈ ರೀತಿ ಅಡಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಪಾವತಿಸಬೇಕಾದ ಸರಕು ಮತ್ತು ಸೇವಾ ತೆರಿಗೆಯಿಂದ ವಿನಾಯಿತಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಅವ್ಯವಹಾರದಲ್ಲಿ ನಿರತರಾಗಿರುವ ಮಂದಿ ದಾಖಲೆಯಲ್ಲಿ ತಮ್ಮ ವಿಳಾಸ, ಕಚೇರಿಯ ಬಗ್ಗೆ ವಿವರ ನೀಡಿದ್ರೂ ಕಾರ್ಯಾಚರಣೆಯ ಸಂದರ್ಭ ಇವೆಲ್ಲವೂ ಬೋಗಸ್ ಎಂದು ಈಗಾಗಲೇ ತಿಳಿದು ಬಂದಿದೆ. ಈ ರೀತಿಯ ಅವ್ಯವಹಾರದಿಂದ ಸರ್ಕಾರಕ್ಕೆ ಸುಮಾರು 17 ಕೋಟಿಗೂ ಅಧಿಕ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಬಂಧಿತರನ್ನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗಿದ್ದು ಏಪ್ರಿಲ್ 1ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸಿಜಿಎಸ್ಟಿ ಆಯುಕ್ತ ಇಮಾಮುದ್ದೀನ್ ಅಹಮದ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಸಹಾಯಕ ಆಯುಕ್ತ ರಾಜೇಶ್ ಪೂಜಾರಿ, ಮೇಲ್ವಿಚಾರಕ ರಾಜಗೋಪಾಲ್, ಇನ್ಸ್ಪೆಕ್ಟರ್ಗಳಾದ ಪಾರ್ಥಸಾರಥಿ, ಶೈಲೇಂದ್ರ ಜೈನ್, ಅರ್ಪಿತ್ ಕಾಮ್ರಾ ಹಾಗೂ ಅಭಿನವ್ ಕುಮಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.